शरीर गंभीर मुकुटधर दुर्जनवन कुठारा ನಾನು ಚಿದಾನಂದ ಬೈಲಾಡಿ ಅಂತ ಈ ಬೈಲಾಡಿ ಕುಟುಂಬದ ಒಬ್ಬ ಸದಸ್ಯನಾಗಿದ್ದೇನೆ. ಬೈಲಾಡಿ ಕುಟುಂಬದ ಸುಮಾರು ದಶಕಗಳಿಂದ ಹಿಂದೆ ಆರಾಧಿಸಿಕೊಂಡು ಬರ್ತಿರುವಂಥ ಶಾಸ್ತಾವು ದೇವಸ್ಥಾನದ ಇವತ್ತು ವಾರ್ಷಿಕ ಉತ್ಸವ. ಶಾಸ್ತಾವು ದೇವಸ್ಥಾನದ ಒಂದು ಹಿನ್ನೆಲೆಯನ್ನು ಮಾತಾಡುವುದಿದ್ದರೆ 1938ರಲ್ಲಿ ನಮ್ಮ ಅಜ್ಜನ ತಂದೆ ಕೊರಗಗೌಡರು ಈ ಯಾವುದೋ ಒಂದು ಭೂಮಿಯನ್ನು ಖರೀದಿ ಮಾಡಿ ಅದನ್ನು ಉತ್ಖನನ ಮಾಡುವಾಗ ಯಾವುದೋ ಒಂದು ಕುರುಹುಗಳು ಸಿಕ್ಕಿದ ಮೇರೆಗೆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡುಬಂದಂತೆ ಶಾಸ್ತಾವು ದೇವರ ಕುರುಹು ಅಂತ ಒಂದು ಕಂಡುಬಂದ ರೀತಿಯಲ್ಲಿ ಶಾಸ್ತಾವು ದೇವರನ್ನು ಇಲ್ಲಿ ಕಟ್ಟೆಯಲ್ಲಿ ಆರಾಧನೆಯನ್ನು ಮಾಡಿಕೊಂಡು ಬರ್ತಾ ಇದ್ದರು. ನಂತರದ ದಿನಗಳಲ್ಲಿ ನಮ್ಮ ಪೂಜ್ಯರಾದ ದಿವಂಗತ ಬಾಬುಗೌಡರ ಒಂದು ನೇತೃತ್ವದಲ್ಲಿ ಅಷ್ಟಮಂಗಲ ಪ್ರಶ್ನೆಯನ್ನು ಇಟ್ಟು ಈ ದೇವಾಲಯವನ್ನು ಪುನರುಜ್ಜೀವನ ಮಾಡಬೇಕು, ಜೀರ್ಣೋದ್ಧಾರ ಮಾಡಬೇಕು ಅನ್ನೋ ಅಭಿಪ್ರಾಯ ಬಂದ ಹಿನ್ನೆಲೆಯಲ್ಲಿ 1999ರಲ್ಲಿ ಮತ್ತೆ ದೇವಾಲಯವನ್ನು ತೆಗೆದು ಅದೇ ಸ್ಥಳದಲ್ಲಿ ಆ ಲಿಂಗವನ್ನು ಮತ್ತೆ ಪ್ರತಿಷ್ಠೆ ಮಾಡಿ ಬ್ರಹ್ಮಕಲಶೋತ್ಸವ ಮಾಡಿದಂಥ ದಿನಗಳು ಇವೆ. ತದನಂತರ 1914ರಲ್ಲಿ ಮತ್ತೆ ಇಲ್ಲಿ ದೇವಿಯ ಸಾನ್ನಿಧ್ಯ ಉಂಟು ಅಂತ ಕಂಡುಬಂದ ಹಿನ್ನೆಲೆಯಲ್ಲಿ ಒಣದುರ್ಗಾದೇವಿಯ ಸಾನ್ನಿಧ್ಯ ಉಂಟು ಅಂತ ಕಂಡುಬಂದ ಹಿನ್ನೆಲೆಯಲ್ಲಿ ಮತ್ತೆ ಬ್ರಹ್ಮಕಲಶೋತ್ಸವ ಮತ್ತು ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶೋತ್ಸವ ಮಾಡಿ ದೇವಿಗೂ ಕೂಡ ಒಂದು ಗುಡಿಯನ್ನು ಕಟ್ಟಿ ಆ ಮೂಲಕ ಆರಾಧನೆಯನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಇವತ್ತು ವರ್ಷಂಪ್ರತಿ ನಡೆಯುವಂಥದ್ದು ಮಕರ ಸಂಕ್ರಮಣ ದಿನದಂದು ವಾರ್ಷಿಕ ಉತ್ಸವವನ್ನು ಎಲ್ಲ ಭಕ್ತಾದಿಗಳ ಸಹಕಾರದೊಂದಿಗೆ ಕೂಡುವಿಕೆಯೊಂದಿಗೆ ಮಾಡ್ತಾ ಇದ್ದೇವೆ. ಕುಟುಂಬಿಕರು, ನಮ್ಮ ಬೈಲಾಡಿ ಕುಟುಂಬಿಕರು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ವರ್ಷಕ್ಕೆ 3 ಬಾರಿ ಇಲ್ಲಿ ಉತ್ಸವಗಳು ನಡೀತಾ ಇದೆ. ಒಂದು ಸಂಕ್ರಮಣದ ವಾರ್ಷಿಕ ಉತ್ಸವ, ಮತ್ತೊಂದು ಪ್ರತಿಷ್ಠಾ ವರ್ಧಂತಿ ಉತ್ಸವ ಮಾರ್ಚ್ 3ನೇ ತಾರೀಕಿಗೆ ಸಾಮಾನ್ಯವಾಗಿ ಬರ್ತದೆ, ಕುಂಭಮಾಸ 19ಕ್ಕೆ. ಮತ್ತು ನವರಾತ್ರಿಯ ಮೂಲ ನಕ್ಷತ್ರದಂದು ನವದುರ್ಗ ಆರಾಧನೆಯ ನವರಾತ್ರಿಯ ವಿಶೇಷ ಪೂಜೆಯನ್ನು ಕೂಡ ಇಲ್ಲಿ ಮಾಡಲಾಗ್ತದೆ. ಮತ್ತು ಪ್ರತಿನಿತ್ಯ ಬೆಳಗಿನ ಹೊತ್ತು ನಿತ್ಯ ಪೂಜೆ ಕೂಡ ನೈವೇದ್ಯ ಸಮರ್ಪಣೆ ಮಾಡಿ ಇಲ್ಲಿ ಮಾಡಲಾಗ್ತದೆ. ಹಲವಾರು ಭಕ್ತರಿಗೆ ಇದು ಯಾವುದಾದ್ರೂ ಶನಿದೋಷಗಳು ಅಂತ ಇದ್ದದ್ದಕ್ಕೆ ಪರಿಹಾರ ಕೊಡುವಂಥ ಸಾನ್ನಿಧ್ಯ ಅಂತ ತಿಳಿದು ಬಂದಿದೆ. ಸಾಕಷ್ಟು ಭಕ್ತರು ಬೇರೆ ಬೇರೆ ಕಡೆಗಳಿಂದ ತಮ್ಮ ಜಾತಕ ಇರ್ಬೋದು ಅಥವಾ ಮನೆಯಲ್ಲಿ ಕಂಡುಬಂದಂಥ ಪ್ರಶ್ನೆಗಳಿರ್ಬೋದು ಪರಿಹಾರಕ್ಕಾಗಿ ಈ ಸಾನ್ನಿಧ್ಯಕ್ಕೆ ಬಂದು ಪೂಜೆ ಮಾಡಿಸಿಕೊಂಡು ಹೋಗ್ತದೆ. ವಿಶೇಷವಾಗಿ ಈ ಸಾನ್ನಿಧ್ಯಕ್ಕೆ ಎಲ್ಲೆನ್ನೆ ಅರ್ಪಿಸಿದಲ್ಲಿ ಒಂದು ವಿಶೇಷ ಪ್ರತಿಫಲ ಇದೆ ಅಂತ ಒಂದು ನಂಬಿಕೆ ಇದೆ. ಅದನ್ನು ಎಲ್ಲರೂ ಅಳವಡಿಸಿಕೊಂಡು ಆಚರಣೆ ಮಾಡಿಕೊಂಡು ಬರ್ತಾ ಇರುವಂಥದ್ದು ನಿಜವಾಗಿ ಸಂತೋಷದ ವಿಚಾರ.
ಇವತ್ತು ಸುಮಾರು 2,000ಕ್ಕಿಂತ ಮಿಕ್ಕಿ ಭಕ್ತಾದಿಗಳು ಬಂದು ಪೂಜೆಯಲ್ಲಿ ಪಾಲ್ಗೊಂಡು ಅನ್ನ ಸಂತರ್ಪಣೆ ಸ್ವೀಕರಿಸಿಕೊಂಡು ಹೋಗ್ತಾ ಇದ್ದಾರೆ. ಇದು ಸಾರ್ವಜನಿಕವಾಗಿ ಬರುವಂಥ ಒಂದು ದೇವಸ್ಥಾನ ಆಗಿದ್ದರೂ ಎಂಡೋಮೆಂಟಿಗೆ ಆಗಲಿಲ್ಲ. ನಮ್ಮದೇ ಸ್ಥಳದಲ್ಲಿ ಇರುವಂಥ ಜಾಗ. ಇದರೊಟ್ಟಿಗೆ ನಮ್ಮ ಧರ್ಮದೈವದ ತಂಬಿಲಗಳು ಕೂಡ ಈ ದಿನ ನಡೆಯಲಿಕ್ಕಿದೆ. ಇಂಥ ಒಂದು ಸಾನ್ನಿಧ್ಯ ಇರತಕ್ಕಂತಹ ಸ್ಥಳಕ್ಕೆ ಸುದ್ದಿ ಮಾಧ್ಯಮದವರು ಬಂದು ಈ ರೀತಿ ನಮಗೆ ಪ್ರಚಾರವನ್ನು ಮಾಡುವ ನಿಟ್ಟಿನಲ್ಲಿ ಸಹಕಾರವನ್ನು ನೀಡ್ತಿದ್ದೀರಿ. ಸುದ್ದಿ ಮಾಧ್ಯಮಕ್ಕೆ ನಮ್ಮೆಲ್ಲರ ಕುಟುಂಬದ ಪರವಾಗಿ ಕೃತಜ್ಞತೆಗಳನ್ನು ಈ ಮೂಲಕ ಅರ್ಪಿಸ್ತಾ ಇದ್ದೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.